ದಕ್ಷಿಣ ಕನ್ನಡ ಜಿಲ್ಲೆಯ ಅನಿವಾಸಿ ಭಾರತೀಯ ಯುವಕರ ತಂಡವು ಸೌದಿ ಅರೇಬಿಯಾದ ಜುಬೈಲ್ನಲ್ಲಿ ಸ್ಥಾಪಿಸಿರುವ ಮನ್ನಾನ್ ಫೌಂಡೇಶನ್ ವತಿಯಿಂದ 2ನೇ ವರ್ಷದ 6 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಏಪ್ರಿಲ್ 8ರಂದು ನಡೆಯಲಿದೆ ಅಂತ ಮನ್ನಾನ್ ಫೌಂಡೇಶನ್ನ ಅಧ್ಯಕ್ಷ ಆರಿಫ್ ಬಿಎಂ ತಿಳಿಸಿದರು। ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮಂಗಳೂರಿನ ಕಲ್ಲಾಪು ಯೂನಿಟಿ ಸಭಾಂಗಣದಲ್ಲಿ ಅಂದು ಬೆಳಗ್ಗೆ 11 ಗಂಟೆಗೆ ಸರಳ ವಿವಾಹ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಲಿದೆ। ಚೊಕ್ಕಬೆಟ್ಟು ಮುಹಿಯುದ್ದೀನ್ ಜುಮಾ ಮಸೀದಿಯ ಖತೀಬ್ ಅಬ್ದುಲ್ ಅಜೀಜ್ ದಾರಿಮಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ। ಕೋವಿಡ್ ಹಿನ್ನೆಲೆಯಲ್ಲಿ ಆಹ್ವಾನಿತರಿಗೆ ಮಾತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಲಾಗುವುದು। ರಾಜ್ಯ ಸರ್ಕಾರದ ಕೋವಿಡ್ ನಿಯಮಗಳನ್ನು ಪಾಲಿಸಿ ಕಾರ್ಯಕ್ರಮ ನಡೆಯಲಿದೆ। ಕಳೆದ ವರ್ಷ ಬೆಂಗ್ರಿಯಲ್ಲಿ 4 ಜೋಡಿಗಳ ಸರಳ ವಿವಾಹ ನಡೆಸಲಾಗಿತ್ತು ಅಂತ ಹೇಳಿದರು। 2020ರಲ್ಲಿ ಸ್ಥಾಪನೆಗೊಂಡ ಮನ್ನಾನ್ ಫೌಂಡೇಶನ್ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಊರಿಗೆ ಬರಲಾಗದೆ ಸೌದಿ ಅರೇಬಿಯಾದಲ್ಲಿ ಸಂಕಷ್ಟದಲ್ಲಿದ್ದವರನ್ನ 4 ಚಾರ್ಟರ್ಡ್ ವಿಮಾನಗಳ ವ್ಯವಸ್ಥೆ ಮಾಡಿ ಊರಿಗೆ ಕರೆಸಿದೆ ಎಂದರು। 20ಕ್ಕೂ ಹೆಚ್ಚು ಟ್ರಸ್ಟಿಗಳು ಹಾಗೂ 50ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿರುವ ಮಂಗಳೂರಿನ ಮನ್ನಾನ್ ಫೌಂಡೇಶನ್ ಇಂದು ಏಪ್ರಿಲ್ 6ರಂದು 8ರಂದು 6 ಜೋಡಿಗಳ ಸರಳ ಸಾಮೂಹಿಕ ವಿವಾಹ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಮಂಗಳೂರಿನ ಕಲ್ಲಾಪು ರಾಷ್ಟ್ರೀಯ ಹೆದ್ದಾರಿ ಬಳಿಯ ಯೂನಿಟಿ ಸಭಾಂಗಣದಲ್ಲಿ ಬೆಳಗ್ಗೆ 11 ಗಂಟೆಗೆ ಚೊಕ್ಕಬೆಟ್ಟು ಮುಹಿಯುದ್ದೀನ್ ಜುಮಾ ಮಸೀದಿಯ ಖತೀಬರಾದ ಅಬ್ದುಲ್ ಅಜೀಜ್ ದಾರಿಮಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಮನ್ನಾನ್ ಫೌಂಡೇಶನ್ ಅಧ್ಯಕ್ಷ ಆರಿಫ್ ಅಧ್ಯಕ್ಷತೆ ವಹಿಸಲಿದ್ದಾರೆ। ಮುಖ್ಯ ಅತಿಥಿಗಳಾಗಿ ಯುಟಿ ಖಾದರ್ ಶಾಸಕರು, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಬಿಎಂ ಫಾರೂಕ್ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ, ರಹೀಂ ಉಚ್ಚಿಲ್ ದಕ್ಷಿಣ ಅಧ್ಯಕ್ಷರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ, ಬಿಎಂ ಮುಮ್ತಾಜ್ ಅಲಿ ಅಧ್ಯಕ್ಷರು ನಂದ ಬೆಂಗಾಲ್ ಸಂಘಟನೆ, ಮೊಹಮ್ಮದ್ ಹನೀಫ್ ಗೊಲ್ತಮಜರು ಅಧ್ಯಕ್ಷರು ಅಲ್ವಫಾ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು, ಜಿಎ ಭವ ನಿವೃತ್ತ ಪೊಲೀಸ್ ಅಧಿಕಾರಿ, ಮೊಹಮ್ಮದ್ ಕುನ್ನಿ ವ್ಯವಸ್ಥಾಪಕರು ಶಾಂತಿ ಪ್ರಕಾಶನ, ರಿಯಾಜ್ ಬ್ಯಾಂಕ್ ರಾಷ್ಟ್ರೀಯ ಸಮಿತಿ ಸದಸ್ಯರು ಸಿಎಸ್ಡಿಪಿ। ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮನ್ನಾನ್ ಫೌಂಡೇಶನ್ನ ಉಪಾಧ್ಯಕ್ಷ ಅಬ್ದುಲ್ ರಹೀಂ, ಟ್ರಸ್ಟಿ ನೂರುದ್ದೀನ್ ಕಂದಕ ಉಪಸ್ಥಿತರಿದ್ದರು।